ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಗಳು. ತಪವೆಂಬುದು ತಗಹು, ನೇಮ ಎಂಬುದು ಬಂಧನ, ಶೀಲ ಎಂಬುದು ಸೂತಕ, ಭಾಷೆ ಎಂಬುದು ಪ್ರಾಣಘಾತಕ. ಇಂತಿ ಚತುರ್ವಿಧದೊಳಗಲ್ಲ ಗುಹೇಶ್ವರ, ನಿಮ್ಮ ಶರಣರು ಅಗ್ರಗಣ್ಯರು. ಶರಣನಿಗೆ ತಪ ಎಂಬುದು ಇಲ್ಲ, ಶರಣನಿಗೆ ನಿಯಮ ಎಂಬುದು ಇಲ್ಲ, ಶರಣನಿಗೆ ಸೂತಕ ಎಂಬುದು ಇಲ್ಲ. ತಪ ಎಂಬುದು ತಗಹು, ತಗಬಿಗಿ. ತಪ ಅನ್ನುವಂಥದ್ದು ಧಗೆ. ನೇಮ ಇದೊಂದು ಬಂಧನ, ಶೀಲ ಇದು ಸೂತಕ, ಭಾಷೆ ಅನ್ನುವಂಥದ್ದು ಭಾಷೆ ಕೊಡು ಅಂತಾರಲ್ಲ, ವಚನ ಕೊಡು, ಭಾಷೆ ಕೊಡು, ಮಾತು ಕೊಡು. ಈ ಭಾಷೆ ಎಂಬುದು ಪ್ರಾಣಘಾತಕ. ಇಂತಿ ಚತುರ್ವಿಧದೊಳಗಲ್ಲ ಗುಹೇಶ್ವರ, ನಿಮ್ಮ ಶರಣರು ಅಗ್ರಗಣ್ಯರು. ಈ ನಾಲ್ಕರೊಳಗೂ ಕೂಡ ಶರಣರು ಇಲ್ಲ. ನಿಮ್ಮ ಶರಣರ ಪರಿ ಬೇರೆ, ಅವರು ಅಗ್ರಗಣ್ಯರು ಎಂದು ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಹೆಸರು ಹೆಸರೆಂಬುದೇಂ ಕಸುರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ. ಶಿಶುವಾಗು ನೀಂ ಮನದಿ, ಹಸುವಾಗು ಸಸಿಯಾಗು, ಕಸಪೊರಕೆಯಾಗು ಎಳೆಗೆ ಮಂಕುತಿಮ್ಮ. ಮಂಕುತಿಮ್ಮನ ಕಗ್ಗದಲ್ಲಿ ಈ ತರ ಡಿ.ವಿ.ಜಿಯವರು ಹೇಳ್ತಾರೆ, ಹೆಸರು ಅಂದ್ರೆ ಏನದು? ಹೆಸರು ಅಂದ್ರೆ ಏನು? ಅದೊಂದು ಗಾಳಿ, ಹೊಯ್ದಾಡುವ ಗಾಳಿ, ಕಸುರು ಬೀಸುವ ಗಾಳಿ, ಧೂಳೆಬ್ಬಿಸುವ ಗಾಳಿ. ಅದು ಸ್ಥಿರವಲ್ಲ. ಆ ಹೆಸರು ಬರೀ ದೇಹಕ್ಕೆ. ಹಸೆಯೊಂದು ನಿನಗೇಕೆ, ಒಂದು ಪೀಠ ನಿನಗೇಕೆ ಈ ಬ್ರಹ್ಮಪುರಿಯೊಳಗೆ. ಇಂಥ ಬೃಹತ್ತಾಗಿರುವಂತಹ ಬ್ರಹ್ಮಪುರಿಯೊಳಗೆ ಅನೇಕ ಆತ್ಮರುಗಳು ವಿಹರಿಸುವಂತಹ ಬ್ರಹ್ಮಪುರಿಯೊಳಗೆ ನಿನಗೇಕೆ ಒಂದು ಪೀಠ, ನಿರ್ದಿಷ್ಟವಾದಂತಹ ಒಂದು ಸ್ಥಾನ. ಶಿಶುವಾಗು, ನೀನು ಮೊದಲು ಶಿಶುವಾಗು, ಮನದಿ ಹಸುವಾಗು, ಸಸಿಯಾಗು, ಕಸಪೊರಕೆ ಆಗು ಇಳೆಗೆ ಮಂಕುತಿಮ್ಮ. ಎಂಥ ದಿವ್ಯವಾದಂಥ ಮಾತು. ಶಿಶುವಾಗು ನಿಮ್ ಮನದಿ, ಮನದೊಳಗ ಶಿಶುವಿನಂತೆ ಸರಳನಾಗು. ಹಸುವಾಗು, ಬಹಳಷ್ಟು ಭೋಳೆ ಸ್ವಭಾವದ ಹಸುವಿನಂತೆ ನೀನು ಎಲ್ಲರಿಗೂ ಕೂಡ ಉಪಕಾರಿಯಾಗು. ಮತ್ತು ಯಾರಿಗೂ ಹೊಡೆಯದೆ ಹಾಲನ್ನು ಕರೆಯುವಂಥ ಹಸುವಿನಂತಾಗು. ಸಸಿಯಾಗು, ನೀನು ಸಸಿಯಾಗು ಅಂದ್ರೆ ಇನ್ನೂ ಬೆಳೀತಾ ಇದ್ದೇನೆ, ಇನ್ನೂ ಬೆಳಿಬೇಕಾಗಿದೆ ಅನ್ನುವಂಥ ಭಾವವನ್ನು ಇರಿಸಿಕೊಂಡಂಥ ಸಸಿಯಾಗು. ಕಸಪೊರಕೆಯಾಗೆಳೆಗೆ, ಈ ಇಳೆಗೆ, ಈ ಮರ್ತ್ಯಲೋಕದೊಳಗೆ ಎಲ್ಲವನ್ನ ಸ್ವಚ್ಛಗೊಳಿಸುವಂಥ ಕಸಪೊರಕೆಯಂತಾಗು. ನಾನು ದೊಡ್ಡವನೆಂದು ಬೀಗದೆ, ಹೆಸರು ಮಾಡಬೇಕೆಂದು ನಾವು ಹಪಹಪಿಸದೆ, ನಾವು ಈ ಥರ ಮನಸ್ಸಿನಲ್ಲಿ ಸರಳತೆಯನ್ನ, ಯಾವ ಮಾತಿನಲ್ಲಿ ವಿನಯವನ್ನ, ಇನ್ನೂ ಬೆಳೆಯುವ ಒಂದು ಸಸಿಯಾಗಿರುವೆ ನಾನು ಅನ್ನುವಂಥ ಒಂದು ನಿರಹಂಕಾರದ ಸ್ಥಿತಿಯನ್ನ ಮತ್ತು ಸಮಾಜವನ್ನು ಸ್ವಚ್ಛಗೊಳಿಸುವ ಸೇವಾ ಭಾವನೆಯನ್ನ ಹೊಂದಿರುವಂತ ಡಿ.ವಿ.ಜಿಯವರು ಹೇಳ್ತಾರೆ. ಆ ಪ್ರಕಾರವಾಗಿ ನಾವು ಇಂಥ ಕೆಲವು ನಿಯಮಗಳಿಗೆ ಸಿಕ್ಕು ಬೀಳದೆ, ನಾವು ಹೆಸರು ಮಾಡಬೇಕೆಂದು ಹಪಹಪಿಸದೆ, ನಾವು ನಿರಾಳವಾಗಿ ನಿಶ್ಚಿಂತರಾಗಿ ನಿಜ ನಿವಾಸದಲ್ಲಿ ನಿಂತು ಶಿಶುವಿನಂತಾಗಿ ನಾವು ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ತಾ, ಒಳ್ಳೆಯದನ್ನ ಬಯಸ್ತಾ, ಕಸಪೊರಿಕೆಯಂತೆ ಹಸನು ಮಾಡುತ್ತಾ, ಒಳಹೊರಗು ಹಸನು ಮಾಡುತ್ತಾ ನಾವು ಸಾಗಿರಬೇಕೆಂಬುದೇ ಈ ಒಂದು ಮಹಾತ್ಮರ ಅನಿಸಿಕೆಯಾಗಿದೆ. ಎಲ್ಲರೂ ಕೂಡ ಇಂಥ ಮಾತುಗಳನ್ನು ಓದಿ ಮರೆತು ಬಿಡದೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಈ ಒಂದು ಶ್ಲೋಕದ ಮತಿತಾರ್ಥವಾಗಿದೆ. ಆದ್ದರಿಂದ ಎಲ್ಲರೂ ಇಂಥ ಶ್ಲೋಕಗಳನ್ನು ಓದಿ ಚಿಂತಿಸಬೇಕು, ಚಿಂತನೆ ಮಾಡಬೇಕು. ಚಿಂತೆ ಬೇರೆ, ಚಿಂತನೆ ಬೇರೆ. ಅದರ ಬಗ್ಗೆ ಚಿಂತನೆಯನ್ನು ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದರೆ ನಾವು ಸುಖ, ಸಂತೋಷ, ಆನಂದದಿಂದ ಬದುಕಬಲ್ಲೆವು ಎಂದು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ.